ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಇರುವ ಬಡ ಅಶಕ್ತ ಮಕ್ಕಳ ವೈದ್ಯಕೀಯ ವೆಚ್ಚ ಭರಿಸಲು ರಾಕ್ಷಸ ವೇಷವನ್ನು ಧರಿಸಿದ ಸಮಾಜ ಸೇವಕ ರವಿ ಕಟ್ಪಾಡಿ ತಂಡವು ಕಟ್ಪಾಡಿಯ ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಭಗವಾನ್ ಶ್ರೀ ಬಬ್ಬುಸ್ವಾಮಿ ಶ್ರೀ ಸ್ವಾಮಿ ಕರಗುಜ್ಜ ಸನ್ನಿಧಿಯಲ್ಲಿ 5 ಬಡ ಅಶಕ್ತ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಈ ಬಾರಿ 8,22,512 ರೂಪಾಯಿ ಸಂಗ್ರಹಿಸಿದ ಮೊತ್ತವನ್ನು ಭಾನುವಾರ ವಿತರಣೆ ಮಾಡಿದ್ರು. ರವಿ ಕಟ್ಪಾಡಿ ಈ ಸಂದರ್ಭ ಮಾತನಾಡಿ, ತಂಡವು ಡಬ್ಬಿಯನ್ನ ಹಿಡಿಯದೆ ಜನರ ಪ್ರೀತಿ ವಿಶ್ವಾಸ ನಂಬಿಕೆಯ ಮೇರೆಗೆ ಸಂಗ್ರಹವಾಗಿರುವ ಹಣವನ್ನ ಈ ಬಾರಿ ಅನಾರೋಗ್ಯದಿಂದಿರುವ ಕಾರ್ಕಳ ಕಣಜಾರು ನಿಶ್ಚಿತಕ್ಕೆ ಇವರಿಗೆ 3 ಲಕ್ಷ ರೂಪಾಯಿ, ಕುಂದಾಪುರ ಕಟ್ಬೆಲ್ತೂರು ನಾಗೇಂದ್ರಗೆ 2,50,000 ರೂಪಾಯಿ, ಮಾಣಕಟ್ಟೆ ಇಡೂರು ಸುಶಾಂತ್ ಶೆಟ್ಟಿಗೆ ಮತ್ತು ಋತಿಕ್ ಮೂಡುಬಿದ್ರಿಗೆ ತಲಾ 1 ಲಕ್ಷ ರೂಪಾಯಿ, ಸೊಸೆಹಿತ್ಲುವಿನ ಪೂರ್ವಿಗೆ 50,000 ನೀಡಲಾಗಿದೆ. ಆ ಮೂಲಕ 9 ವರ್ಷಗಳಿಂದ ಅಷ್ಟಮಿಯ ವೇಷ ಧರಿಸಿ ಸಂಗ್ರಹಿಸಲಾದ ಒಟ್ಟು 1,22 ಲಕ್ಷ ರೂಪಾಯಿಯನ್ನ 118 ಬಡ ಅಶಕ್ತ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ನೀಡಿದಂತಾಗಿದೆ ಎಂದರು. ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಗುರಿಕಾರರಾದ ಹರಿಶ್ಚಂದ್ರ ಪಿಲಾರು ಮತ್ತು ತುಕರಾಮ್ ಎಸ್ ಉರ್ವಾ ಶುಭವನ್ನ ಹಾರೈಸಿದ್ರು. ಈ ಸಂದರ್ಭ ಮಹೇಶ್ ಶೆಣೈ, ಅರ್ಚಕರಾದ ಜೈಕರ್ ವಿ, ಪ್ರಮುಖರಾದ ಯಶವಂತ್, ಶಂಕರ್ ಕಟ್ಪಾಡಿ, ರವಿ ಫ್ರೆಂಡ್ಸ್ ಕಟ್ಪಾಡಿ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಈ ಬಾರಿ ರವಿ ಕಟ್ಪಾಡಿ ಅವರು ಸೀಫೋಕ್ ಎಂಬ ಆಂಗ್ಲ ಚಲನಚಿತ್ರದ ವೇಷವನ್ನು ಧರಿಸಿ ಹಣ ಸಂಗ್ರಹಿಸಿದ್ರು. ಎಲ್ಲರ ಮಾಲಕನಿಗೆ ಸಂತೋಷ ಮಲ್ಪಾರಗಳ ಮಾಲಕನ ಪುಣ್ಯದ ಫಲ ಖಂಡಿತವಾಗಿ ಕೈವರಗಾವು చూడండి ಗಡ್ಡಿ ದೈವ ಇರ್ತಿದೆ ಲೋಕಲ್ ನಮಸ್ಕಾರ, ನಾನು ರವಿ ಕಟ್ಪಾಡಿ. ಇದು ಇಡೀ ನನ್ನ ತಂಡ. ಈ ಸಲ ಕೂಡ ನಾನು ವೇಷ ಹಾಕಿ ಅಷ್ಟಮಿಗೆ ಬಂದ ಹಣ ಅಂತೇಳಿ ನಾನೊಂದು ಮಾತು ಹೇಳಿದ್ದೇನೆ ಮಾಧ್ಯಮದ ಮುಖಾಂತರ. ಈ ಬಾರಿ ನಾವು ಯಾರು ಬಾಕ್ಸ್ ಹಿಡಿಯಲ್ಲ, ನಾವು ಗಾಡಿಗೊಂದು ಬಾಕ್ಸ್ ಕಟ್ಟಿರ್ತೇವೆ, ನೀವು ಅದಕ್ಕೆ ಇಷ್ಟ ಇದ್ದವರು ಬಂದು ಹಾಕಿ ಅಂತ ಹೇಳಿದ್ದೇನೆ. ಅದೇ ರೀತಿ ನಾವು ವೇಷ ಹಾಕಿದ್ದೇವೆ. 2 ದಿನ ಎಲ್ಲ ಕಡೆ ಸುತ್ತಾಡಿದ್ದೇವೆ. ಸುತ್ತಾಡಿದ ನಂತರ ಹಣ ಲೆಕ್ಕ ಮಾಡುವಾಗ ಆ ಬಾಕ್ಸಲ್ಲಿ ಮತ್ತು ನನ್ನ ಅಕೌಂಟಲ್ಲಿ ಬಂದ ಟೋಟಲ್ 8,15,212 ರೂಪಾಯಿ ಬಂದಿದೆ. ನಿಜವಾಗ್ಲೂ ನಾವು ಒಂದು ಮಗುವಿಗೆ ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದರೆ ಇಷ್ಟೆಲ್ಲ ಹಣ ಬಂದಾಗ ಆ ಒಂದು ಮಗುವಿಗೆ ಅದು ಜಾಸ್ತಿ ಆಗ್ತದೆ ಅಂತೇಳಿ 4 ಮಕ್ಕಳಿಗೆ ಆಗುವಂಥ ಅನಾಥಾಶ್ರಮವನ್ನು ಕೊಡಬೇಕಂತೇಳಿ ನಮ್ಮ ತಂಡದ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದೇವೆ. ಅದೇ ರೀತಿ ಈ ದಿನ ಆ ಎಲ್ಲ ಹಣವನ್ನು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ನೀಡುವುದಂತೇಳಿ ನಾವು ನಿರ್ಧಾರ ಮಾಡಿ ಪೇಟೆಬೆಟ್ಟು ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ